ಅಲ್ಲ, ಅಪೀಲ್ ಹೋಗ್ತೇವೆ ಬಿಡ್ತೇವೆ ಅದೆಲ್ಲ ನಮಗೆ ಬಿಟ್ಟದ್ದು. ನಾವು ಯಾವ ರೀತಿಯಲ್ಲಿ ಇವತ್ತು ಇದರ ಹಿಂದುಗಡೆ ಒಂದು 1000 ಲಾಯರ್ಸ್ ಇದ್ದಾರೆ, ಕಮ್ಮಿ ಜನಗಳಿಲ್ಲ. ಹೈಕೋರ್ಟ್ ಲಾಯರ್ಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ಸ್ ಇದ್ದಾರೆ, ರಿಟೈರ್ಡ್ ಜಡ್ಜ್ಗಳಿದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ, ದೊಡ್ಡ ದೊಡ್ಡ ಸಂಘಟನೆಗಳಿವೆ. ಎಲ್ಲ ಸೇರಿಕೊಂಡು ನಾವು ತೀರ್ಮಾನ ಮಾಡ್ತೇವೆ ಯಾವ ರೀತಿ ಹೋಗ್ಬೇಕು ಅಂತೇಳಿ. ಸರ್ಕಾರದ ಕಡೆಯಿಂದ ಅವರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಹೇಳಿ ನಮಗೆ ಫಸ್ಟಿಗೆ. ಸರ್ಕಾರದ ಕಡೆಯಿಂದ ಅವರೇನು ತೀರ್ಮಾನ ತಗೊಳ್ತಾರೆ ಎಂದು ರಾಜ್ಯದ ಗೃಹ ಮಂತ್ರಿಯಾಗಿ ಜವಾಬ್ದಾರಿಯುತ ವ್ಯಕ್ತಿ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅಂತ ಅವ್ರು ನೋಡಲಿ ಫಸ್ಟಿಗೆ. ಮತ್ತು ಅದು ಆಗೋದಿಲ್ಲ ಇದು ಆಗೋದಿಲ್ಲ ನಮಗೆ ಗೊತ್ತಿಲ್ಲ. ನಾವೆಲ್ಲ ಸಾಮಾನ್ಯ ಜನಗಳು ನಾವು ಯೋಚನೆ ಮಾತ್ರ ಈ ಕಲ್ತವ್ರು ಮಾಡೋದಕ್ಕಿಂತ ಜಾಸ್ತಿ ಯೋಚನೆ ನಾವು ಈ ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇದು ಸತ್ಯ. ಮತ್ತು ಅವ್ರು ಏನೋ ಮೊನ್ನೆಯಿಂದ ಹೇಳಿಕೆ ಕೊಟ್ಟಿದ್ರೆ ಅದರಿಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಪಾಪ ಇವತ್ತು ಸ್ಟೇಟ್ಮೆಂಟ್ ಕೊಡ್ಬೇಕು ಅವರು. ಯಾಕಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಇರ್ಬೋದು, ಇನ್ನೂ ಜನಗಳು ಹೇಳಬೇಕು, ಎದ್ದದ್ದು ಕಮ್ಮಿ ಆಯಿತು, ನಿಮ್ಗೆ ಎಚ್ಚರ ಆಗಲಿಲ್ಲ, ಇನ್ನೂ ಎದ್ದೇಳಿ, ಇನ್ನು ಹೋರಾಟ ಸ್ವಲ್ಪ ತೀವ್ರತರದಲ್ಲಿ ಮಾಡಿ, ಮತ್ತೆ ಸ್ವಲ್ಪ ಶಾಂತಿಯನ್ನು ಕದಡುವ ರೀತಿಯಲ್ಲಿ ಮಾಡಬೇಕಾದ್ರೆ ಇವರಂತವ್ರು ಈಗ ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೇದಾಗ್ತದೆ. ಆ ಭಾವನೆ ಇರ್ಬೋದು ಅವ್ರ ಹತ್ರ ಮೋಸ್ಟ್ಲಿ. ಅವ್ರು ಮಾತಾಡುವಾಗ ಆ ರೀತಿ ಕಾಣ್ತದೆ ನಮಗೆ, ಅದು ನಮಗೆ ಗೊತ್ತಿಲ್ಲ ಏನಂತ. ಸರ್ಕಾರವೇ ಅವರ ಸ್ವಇಚ್ಛೆಯಿಂದ ತನಿಖೆ ಕೊಡ್ಬೇಕಂತ ಹೇಳಿ ಕೊಡಬೇಕು, ಅವರು ಕೊಡಬೇಕು. ಕೊಡದಿದ್ರೆ ನಾವೇನು ಮಾಡಬೇಕು ನಮಗೆ ಗೊತ್ತಿದೆ. ಇನ್ನೊಂದು 10-20 ದಿವಸ ಇದೆ, ಅದಕ್ಕೆ ಟೈಮ್ ಇದೆ. ಅದರ ಮಧ್ಯಂತರದಲ್ಲಿ ನಾವೇನು ಮಾಡಬೇಕು, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಹೇಳೋದು ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಆಳುವವರು ಮಾಡಿದ ತಪ್ಪಿನಿಂದಾಗಿ ಆದಂಥ ಇದು ಒಂದು ದೊಡ್ಡ ಅಂದರೆ ದೊಡ್ಡ ಅನಾಹುತ ಇದೆ. ಇದು ರಾಜಕೀಯದವರ ಶಕ್ತಿಯಿಂದಲೇ ಈ ಪ್ರಕರಣವನ್ನು 11 ವರ್ಷ ಜಟಿಲ ರೀತಿಗೆ ತಂದದ್ದವರು ರಾಜಕೀಯದವರು, ನಾವಲ್ಲ. ರಾಜಕೀಯದವರು ಮಾಡಿದ ಇಂಪ್ಲೆನ್ಸ್ಗಳು, ಒತ್ತಡಗಳು ಇದೆಲ್ಲ ಸೇರಿ ಈ ಪ್ರಕರಣವನ್ನು ಇವತ್ತು ಮುಚ್ಚಿಸಲಿಕ್ಕೆ ನೋಡಿದ್ದೇ ರಾಜಕೀಯದವರು. ನಾವು ಅವರ ಹತ್ರ ಬೇಡೋದೇನಂತ ಹೇಳಿದರೆ ನಿಮ್ಮ ಕೈಯಿಂದಲೇ ಮುಚ್ಚಿಸ್ಲಿಕ್ಕೆ ನೋಡಿದ್ದು. ಇಷ್ಟ ತನಕ 11 ವರ್ಷದಲ್ಲಿ ನಿಮ್ಮ ಕೈಯಿಂದಲೇ ಓಪನ್ ಆಗಬೇಕು. ನಾವು ಓಪನ್ ಮಾಡಬೇಕಾದ್ರೆ ನಾವೇನು ಭಿಕ್ಷೆ ಬಿಡ್ಬೇಕಾ ನಿಮ್ಮ ಹತ್ರ? ಭಿಕ್ಷೆ ಬೇಡುದ ನಾವು ಅಲ್ಲ. ನಾವು ಪ್ರಜೆಗಳು, ನಮ್ಗೆ ಅಧಿಕಾರ ಇದೆ, ಪ್ರಜೆಗಳಿಗೆ ಅಧಿಕಾರ ಇದೆ. ಪ್ರಜೆಯೇ ದೇವರು ಅಂತ ಹೇಳ್ತಾರೆ. ಏನು ಮಾತಲ್ಲಿ ಮಾತ್ರ ಬೊಗಳೆ ಬಿಡುದಾ? ಓಟಿಗೆ ಆಗುವಾಗ ಮಾತ್ರ ಬೊಗಳೆ ಬಿಡುದು ಪ್ರಜೆಗಳು ನಮ್ಮ ದೇವರು. ಆ ಹೊತ್ತಿಗೆ ಒಬ್ಬ ಪಿಕ್ಚರ್ ಮಾಡಿದ ತಕ್ಷಣ ಪ್ರಜೆಗಳೇ ನಮ್ಮ ದೇವರು. ಈಗ ಪ್ರಜೆಗಳು ದೇವರಲ್ವ ನ್ಯಾಯ ಕೇಳುವಾಗ? ನಾವು ಹೇಳುವಂಥದ್ದು ನಾವು ಹೇಗೆ ತಗೊಳ್ಬೇಕು ಕಾನೂನನ್ನು ನಾವು ತಗೊಳ್ತೇವೆ. ಏನು ನ್ಯಾಯ ಕೊಡಬೇಕು ಇಡೀ ಸಮಾಜ ಕೊಡ್ತದೆ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮಾತ್ರ ಎದ್ದದ್ದಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಇದರ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಅದನ್ನು ನೆನಪಿಸಿಕೊಳ್ಳಿ ರಾಜಕೀಯದವರು. ಮತ್ತೆ ರಾಜ್ಯಕ್ಕೆ ಎಲ್ಲಿ ತನಕ ಅಂತ ಹೇಳಿದ್ರೆ ಅವರಿಗೆ ಅಧಿಕಾರ ಇರುವುದು 5 ವರ್ಷದಲ್ಲಿ ಮಾತ್ರ. ಜನಗಳಿಗೆ ನಿರಂತರ ಶಕ್ತಿ ಇರ್ತದೆ. ರಾಜ್ಯಕ್ಕೆ 5 ವರ್ಷ. ಈ ಸಲ ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ತೆಗೆದು ಬಿಸಾಡ್ತಾರೆ. ಈಗ ಉದಾಹರಣೆಗೆ ನೋಡಿ, ಬಿಜೆಪಿ ಅವರು ಮಾಡಿದ ತಪ್ಪು ಇದು. ಸೌಜನ್ಯ ನೀಡಿದ್ರೆ ಬರೇ ಸೌಜನ್ಯ ಮಾತ್ರ ಅಲ್ಲ ನೋಡುದು ಸ್ವಾಮಿ, ಇದೊಂದು ಧರ್ಮದ ಪ್ರತೀಕ. ನ್ಯಾಯಪೀಠದಲ್ಲಿ ಆದಂತ ಅತ್ಯಾಚಾರ, ಕೊಲೆ ಪ್ರಕರಣ, ಅದು ಸಹ ಅಪ್ರಾಪ್ತ ಬಾಲಕಿಯ ಮೇಲೆ. ಅಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮ ನಾಶ ಆಗಿ ಹೋಗ್ತದೆ. ಧರ್ಮಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲದಾಗೆ ಆಗ್ತದೆ. ಅದಕ್ಕೋಸ್ಕರ ಹೇಳುವಂಥದ್ದು, ಇದು ಬರೇ ಸೌಜನ್ಯನ ಪ್ರಕರಣ ಮಾತ್ರ ಅಲ್ಲ, ಸೌಜನ್ಯ ಕಾರಣ ಮಾತ್ರ. ಅವಳ ಅತ್ಯಾಚಾರ ಆರೋಪಿಗಳಿಗೆ, ರಕ್ಷಿಸಿದವರಿಗೆ, ಅದರ ಹಿಂದೆ ನಿಂತ ಕಾಮಂದರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾರು ಕಾಮಂದರಿದ್ದಾರೆ, ಬೀದಿ ಕಾಮಂದರು, ಇವರಿಗೆಲ್ಲ ಶಿಕ್ಷೆ ಆಗಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದರ ಜೊತೆಯಾಗಿ ಆ ನ್ಯಾಯಪೀಠಕ್ಕೆ, ಆ ಧರ್ಮಪೀಠಕ್ಕೆ ಚ್ಯುತಿ ಬಂದಿದೆ. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರದ ರಕ್ತ ಅಣ್ಣಪ್ಪನ ಮಂಜುನಾಥ ದೇವರ ಮುಖ ಕೆಂಟಿದೆ. ಅದನ್ನು ತೊಳೆಯುವ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ. ಅದು ಉಳಿದರೆ ಮಾತ್ರ ಈ ದೇಶ ಉಳಿಯುವುದು, ಧರ್ಮ ಉಳಿಯುವುದು. ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಧರ್ಮಸ್ಥಳ ಅಂದ್ರೆ ಏನು. ಅಲ್ಲಿ ನ್ಯಾಯಪೀಠ ಇದೆ, ಅಲ್ಲಿ ಧರ್ಮದ ಸ್ಥಳ ಅದು ಅನ್ನುವಂಥದ್ದು. ಅದಕ್ಕೋಸ್ಕರ ಧರ್ಮಸ್ಥಳ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು.
ಜನಮನದ ಪ್ರತಿಧ್ವನಿ.